ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನ್ಮದಿನದ ಅಂಗವಾಗಿ ಎಕ್ಕಾರು ಸಂಸ್ಥೆಯ ವಿಜಯ ಯುವ ಸಂಗಮ, ಬೆಂಗಳೂರಿನ ಭಾರತ್ ಆನ್ ವೀಲ್ ಹಾಗೂ ನೆಹರು ಯುವ ಕೇಂದ್ರ ಮಂಗಳೂರು ಸಂಸ್ಥೆಗಳ ಜಂಟಿ ಸಹಯೋಗದೊಂದಿಗೆ ಸ್ವಚ್ಛತೆಯೆಡೆಗೆ ನಮ್ಮ ನಡೆ ಜನಜಾಗೃತಿ ರ್ಯಾಲಿ ಮತ್ತು ಸ್ವಚ್ಛತಾ ಕಾರ್ಯಕ್ರಮವನ್ನು ಆಯೋಜಿಸಿತು. ಮಂಗಳೂರಿನ ಮಂಗಳ ಕ್ರೀಡಾಂಗಣದಿಂದ ಆರಂಭಗೊಂಡ ಜನಜಾಗೃತಿ ರ್ಯಾಲಿ ತಣ್ಣೀರುಬಾವಿ ತನಕ ಸಾಗಿತು. ಬಳಿಕ ತಣ್ಣೀರುಬಾವಿ ಕಡಲ ಕಿನಾರೆಯಲ್ಲಿ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮ ಮತ್ತು ಸಸಿ ನೆಡುವ ಕಾರ್ಯಕ್ರಮ ನೆರವೇರಿತು. ಈ ಜನಜಾಗೃತಿ ರ್ಯಾಲಿಯಲ್ಲಿ ಬಿರುವೆರಕುಡ್ಲ ಸಂಸ್ಥೆ, ಕ್ರೀಡಾ ಭಾರತಿ ಮಂಗಳೂರು, ಮೋಟೋ ಡಿಸೈನ್ ಸಂಸ್ಥೆ, ಬೆಲ್ಲವ ಬ್ರಿಗೇಡ್ ಮಂಗಳೂರು, ರೋಟರಿ ಕ್ಲಬ್ ಮಂಗಳೂರು ಪೂರ್ವ, ಯೂತ್ ಬಂಡ್ಸ್ ಮಂಗಳೂರು, ರೈಡರ್ಸ್ ಕ್ಲಬ್ ಸಂಸ್ಥೆಗಳು ಕೂಡ ಸಹಭಾಗಿತ್ವ ವಹಿಸಿದ್ರು. ಈ ಎಲ್ಲಾ ಸಂಸ್ಥೆಗಳ ಸುಮಾರು 200ಕ್ಕೂ ಹೆಚ್ಚಿನ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮೋದಿಜಿಯವರ ಜನ್ಮದಿನಾಚರಣೆಯನ್ನ ಅರ್ಥಪೂರ್ಣವಾಗಿ ಆಚರಿಸಿಕೊಂಡರು. ನಿಕಟಪೂರ್ವ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾದ ಕಸ್ತೂರಿ ಪಂಜಾ, ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರಾದ ಈಶ್ವರ್ ಕಟೀಲ್, ವಿಜಯ ಯುವ ಸಂಗಮದ ಗೌರವ ಅಧ್ಯಕ್ಷರಾದ ರತ್ನಾಕರ ಶೆಟ್ಟಿ, ಅಧ್ಯಕ್ಷರಾದ ಆದರ್ಶ್ ಶೆಟ್ಟಿ, ಭಾರತ್ ಆನ್ ವೀಲ್ ಸಂಸ್ಥೆಯ ರೇಷ್ಮಾ ಯತೀಶ್, ಸುರತ್ಕಲ್ನ ಮಹಿಳಾ ಆಟೋ ರಿಕ್ಷಾ ಚಾಲಕಿ ಶ್ರೀಮತಿ ವಿಜಯಲಕ್ಷ್ಮಿ ಹಾಗೂ ಇತರ ಸಂಸ್ಥೆಗಳ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ರಾಜೇಂದ್ರ ಪ್ರಸಾದ್ ಎಕ್ಕಾರ್ ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಮೋದಿಯ ಜನ್ಮದಿನಾಚರಣೆಯನ್ನು ಇಂದು ವಿಶೇಷವಾಗಿ ವಿಜಯ ಯುವ ಸಂಗಮ ಸಂಸ್ಥೆ ಆಚರಿಸಿಕೊಳ್ತಾ ಇದೆ. ಬೆಳಗಿನ ದಿವಸ ಮಂಗಳೂರು ಮಂಗಳ ಕ್ರೀಡಾಂಗಣದಿಂದ ಜನಜಾಗೃತಿ ರ್ಯಾಲಿಯನ್ನು ಹಮ್ಮಿಕೊಂಡಂತಹ ಸಂಸ್ಥೆ ಸ್ವಚ್ಛತೆಯ ಬಗ್ಗೆ ಜನರಿಗೆ ಅರಿವನ್ನು ಮೂಡಿಸಿಕೊಂಡು ಮಂಗಳೂರಿನ ಒಂದಷ್ಟು ಸಂಘ ಸಂಸ್ಥೆಗಳನ್ನು ಜೊತೆಗೂಡಿಸಿಕೊಂಡು ಸರಿಸುಮಾರು 200 ಮಂದಿಯಷ್ಟು ವ್ಯವಸ್ಥಿತ ಕಾರ್ಯಕರ್ತರ ಜೊತೆ ಇದೀಗ ತಣ್ಣೀರುಬಾವಿಯಲ್ಲಿ ಕರ್ತವ್ಯವನ್ನು ಮಾಡ್ತಾ ಇದೆ. ಮೋದಿಜಿಯವರ ಜನ್ಮದಿನವನ್ನು ವಿಶೇಷವಾಗಿ ಆಚರಿಸಿಕೊಳ್ಬೇಕು ಎನ್ನುವ ನಿಟ್ಟಿನಲ್ಲಿ ಸಂಸ್ಥೆಯ ಮೃತ ಸದಸ್ಯನ ಕುಟುಂಬದವರಿಗೆ ಇವತ್ತು ನೂತನವಾದ ಮನೆಯನ್ನು ನಿರ್ಮಿಸುವರೆ ಶಿಲಾನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ಮೊದಲ ಮನೆಯ ಉಚಿತವಾಗಿ ನೀಡುವಂಥ ಮೊದಲ ಮನೆಯ ಕಾಮಗಾರಿಯನ್ನು ಮುಕ್ಕಾಲು ಭಾಗ ಪೂರ್ತಿಗೊಳಿಸಿದ ಸಂಸ್ಥೆ ಎರಡನೆಯ ಮನೆಗೆ ಶಿಲಾನ್ಯಾಸವನ್ನು ಇವತ್ತು ಹಮ್ಮಿಕೊಳ್ತಾ ಇದೆ. ಇದನ್ನು ವಾಜಪೇಯಿಯವರ ಜನ್ಮದಿನವಾದಂತಹ ಡಿಸೆಂಬರ್ 25ರಂದು ಲೋಕಾರ್ಪಣೆ ಮಾಡುವ ಆ ಮನೆಯವರಿಗೆ ನೀಡುವಂತಹ ಯೋಜನೆಯನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಹಾಗೆ ಇಂದಿನ ದಿನ ನಮ್ಮ ಎಕ್ಕಾರಿನ ಊರಿನಲ್ಲಿ ಸರಿಸುಮಾರು 700ರಷ್ಟು ಲಸಿಕೆಯನ್ನು ನೀಡಲಿಕ್ಕಿದ್ದೇವೆ. ನಾಗರಾಜ್, V4 ನ್ಯೂಸ್, ಮಂಗಳೂರು.